ಪ್ರಪಂಚ ಆಧುನಿಕತೆಗೆ ಹೊಂದಿಕೊಂಡು ಹೋದಂತೆಯೇ ಮಾನವನ ಆರೋಗ್ಯದ ಸ್ಥಿತಿ ತೀರಾ ಕೆಳಮಟ್ಟಕ್ಕೆ ಇಳಿದಿದೆ. ನಮ್ಮ ಜೀವನ ಶೈಲಿಗಳು ಬದಲಾಗಿವೆ, ಯೋಚನೆಯ ದಿಕ್ಕು ಬದಲಾಗಿದೆ. ಹೀಗಾಗಿ ದೇಹದ ಆರೋಗ್ಯದ ಬಗೆಗಿನ ಕಾಳಜಿ ನಮ್ಮಲ್ಲಿ ಕಡಿಮೆಯಾಗುತ್ತಿವೆ. ಹೀಗಾಗಿಯೇ ಪ್ರಸ್ತುತ ಜನರು ಅಲ್ಪಾಯುಷ್ಯದಲ್ಲಿಯೇ ಮರಣ ಹೊಂದುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿವೆ. ನಮ್ಮ ದೇಹದ ಪ್ರತಿಯೊಂದು ಕಾಯಿಲೆಗೂ ನಾವು ಸೇವಿಸುವ ಆಹಾರಕ್ಕೂ ಸಂಬಂಧ ಇರುತ್ತದೆ. ಕೆಲವು ಆಹಾರಗಳು ನಮ್ಮ ದೇಹಕ್ಕೆ ಉತ್ತಮವಾಗಿದ್ದರೆ ಇನ್ನೂ ಕೆಲವು ಆಹಾರಗಳು ನಮ್ಮ ದೇಹಕ್ಕೆ ಕೆಡುಕನ್ನು ಉಂಟು ಮಾಡುತ್ತವೆ. ಮುಖ್ಯವಾಗಿ ಬಹಳಷ್ಟು ಜನರು ಮೂತ್ರಪಿಂಡದ ಸಮಸ್ಯೆಯಿಂದ ಹೆಚ್ಚಾಗಿ ಬಳಲುತ್ತಾರೆ. ಇದಕ್ಕೆ ಮುಖ್ಯ ಕಾರಣಗಳೇನು ಮತ್ತು ಪರಿಹಾರಗಳೇನು ಎನ್ನುವುದನ್ನು ನಾವಿಂದು ನೋಡೋಣ. ಮೂತ್ರಪಿಂಡಗಳು ಹಾನಿಯಾದರೆ ಮನುಷ್ಯನ ಆಯಸ್ಸು ಕಳೆದು ಹೋದಂತೆ. ಹಾಗಾಗಿ ಮೂತ್ರಪಿಂಡಗಳ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡುವುದು ಅವಶ್ಯಕ. ನಮ್ಮ ದಿನಚರಿಗಳು, ಆಹಾರಗಳು ನಮ್ಮ ದೇಹದ ಅಂಗಾಂಗಗಳ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ. ನಡಿಗೆ, ಸೈಕ್ಲಿಂಗ್, ಓಟ, ಡ್ಯಾನ್ಸ್ ಮೊದಲಾದ ಚಟುವಟಿಕೆಗಳು ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆಯಾದರೆ ಮೂತ್ರಕೋಶದ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತವೆ. ಹಾಗಾಗಿ ಮೂತ್ರಪಿಂಡ ಹಾನಿಯಾಗುವ ಮೊದಲು ನಮ್ಮಲ್ಲಿ ಮಧುಮೇಹ ಇದೆ ಎನ್ನುವುದನ್ನು ಮೊದಲು ನಾವು ಪತ್ತೆ ಹಚ್ಚಬೇಕು. ಜೀವನ ಶೈಲಿ, ಸೋಡಿಯಂ ಸಂಸ್ಕರಿಸಿದ ಮಾಂಸ ಮೂತ್ರಪಿಂಡದ ಆರೋಗ್ಯವನ್ನು ಹಾಳುಗೆಡುತ್ತದೆ. ನಮ್ಮ ಆಹಾರದಲ್ಲಿ ಹೆಚ್ಚು ಹೂಕೋಸು, ಬೇರಿ ಹಣ್ಣುಗಳು, ಮೀನು ಮತ್ತು ಧಾನ್ಯಗಳನ್ನು ಬಳಸುವುದರಿಂದ ಮೂತ್ರಪಿಂಡದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ಸಾಧ್ಯವಾಗುತ್ತದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.